ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುತ್ತಿರುವ ಹಾಗೂ ಎಸ್ಟಿಪಿ ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಪುತ್ತೂರು ಇವರ ಪ್ರಾಯೋಜಕತ್ವದ ಈ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ನಾವು ಇಂದು ಮೂಲವ್ಯಾಧಿ ಎಂಬ ವಿಷಯವನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಈ ಮೂಲವ್ಯಾಧಿ ಅನ್ನುವಂಥದ್ದು ಯಾವ ರೀತಿಯ ರೋಗ ಅಂತ ಹೇಳಿದರೆ, ನಿಧಾನವಾಗಿ ಮನುಷ್ಯನನ್ನು ಒಂದಲ್ಲ ಒಂದು ಹಂತದಲ್ಲಿ ಕಾಡ್ತಾ ಬಂದು ಕೊನೆಗೆ ಕೊಲ್ಲುವಂತಹ ಒಂದು ರೋಗ. ಈ ಮೂಲವ್ಯಾಧಿಗೆ ಹಲವಾರು ಜನರು ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನು ಪಡ್ಕೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಮಾನಸಿಕ ಖಿನ್ನತೆಗೊಳಗಾದಂಥ ನಿದರ್ಶನಗಳು ಕೂಡ ನಮ್ಮ ಮುಂದೆ ಇದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಅದೇನು ಅಂತ ಹೇಳಿದರೆ, ಈ ಮೂಲವ್ಯಾಧಿ ಇದೆ ಅನ್ನುವಂಥದ್ದು ಪ್ರಾರಂಭಿಕ ಹಂತದಲ್ಲೇ ಗೊತ್ತಾದಲ್ಲಿ ಆಯುರ್ವೇದ ಡಾಕ್ಟರ್ನ ನಾವು ಭೇಟಿಯಾದಲ್ಲಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಖಂಡಿತ ಲಭ್ಯ ಇದೆ ಹಾಗೂ ಮೂಲವ್ಯಾಧಿಯನ್ನು ಸಂಪೂರ್ಣವಾಗಿ ಗುಣಪಡಿಸಲು ಕೂಡ ಸಾಧ್ಯ ಇದೆ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ಈ ಮೂಲವ್ಯಾಧಿ ಅಂದರೆ ಏನು ಹಾಗೂ ಆಯುರ್ವೇದದಲ್ಲಿ ಮೂಲವ್ಯಾಧಿಗೆ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಎಸ್ಟಿಪಿ ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಇದರ ನಿರ್ದೇಶಕರಾದಂತಹ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಪುತ್ತೂರು. ಇವರನ್ನು ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ತೆ ಡಾಕ್ಟರ್. ಡಾಕ್ಟರ್, ಇವತ್ತು ಈ ಮೂಲವ್ಯಾಧಿ ಅನ್ನುವಂಥದ್ದು ಹಲವಾರು ಜನರನ್ನು ಕಾಡ್ತಾ ಇರುವಂತಹ ಸಮಸ್ಯೆ. ಎಷ್ಟೋ ಜನ ಏನೆಲ್ಲ ಚಿಕಿತ್ಸೆಗಳನ್ನು ಪಡ್ಕೋತಾರೆ, ಏನೆಲ್ಲ ಮಾಡ್ಕೋತಾರೆ, ಸರ್ಜರಿಗೊಳಗಾಗ್ತಾರೆ. ಅದಾಗಿಯೂ ಕೂಡ ಅದಕ್ಕೆ ಸರಿಯಾದ ಪರಿಹಾರ ಅವರಿಗೆ ಸಿಗೋದಿಲ್ಲ. ಹಲವಾರು ಜನ ಇದೇ ಸಮಸ್ಯೆಯಿಂದ ಮುಂದುವರಿದ ಭಾಗ ಅಂದರೆ ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ದಾರೆ. ಹಾಗಾಗಿ ಈ ಮೂಲವ್ಯಾಧಿ ಅಂದರೆ ಏನು, ಇದನ್ನು ಯಾವ ರೀತಿ ನಾವು ಕಂಡು ಹಿಡಿಬೋದು ಮೂಲವ್ಯಾಧಿ ಇದೆ ಅಂತ ಹೇಳಿ? ಗುದದ್ವಾರದಲ್ಲಿ ನೋವಾಗುವುದು ಮತ್ತು ಮೋಷನ್ ಮಾಡಲಿಕ್ಕೆ ಕಷ್ಟ ಆಗುವುದು, ಮೋಷನ್ ಮಾಡುವಾಗ ರಕ್ತ ಹೋಗುವುದು, ಇಂಥೆಲ್ಲ ತೊಂದರೆ ಇರುವಾಗ ನಮ್ಮಲ್ಲಿಗೆ ರೋಗಿಗಳು ಓಡಿಕೊಂಡು ಬರ್ತಾರೆ. ಹೀಗೆಲ್ಲ ಆಗ್ತದೆ ಅಂತೇಳಿ ಸಾಮಾನ್ಯ ಇದಕ್ಕೆಲ್ಲ ಅವರು ಒಟ್ಟಾಗಿ ಮೂಲವ್ಯಾಧಿ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಗುದದ್ವಾರದಲ್ಲಿ ಬರೀ ಮೂಲವ್ಯಾಧಿ ಮಾತ್ರ ಅಲ್ಲ, ಪೈಲ್ಸ್ ಅಂತ ಹೇಳಿದಾಗೆ ಅದರ ಒಟ್ಟಿಗೆ ಫಿಷರಿನ್ ಏನೋ ಹೇಳ್ತಾರೆ, ಗುದದ್ವಾರದಲ್ಲಿ ಒಡ್ದಂತ ಆಗುವಂಥದ್ದು, ಆಮೇಲೆ ಫಿಸ್ಟುಲಾ, ಆಮೇಲೆ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತಾರೆ, ಗುದಭ್ರಂಶ. ಸೊ ಇದೆಲ್ಲವೂ ಸಹ ಸಾಮಾನ್ಯ ಗುದದ್ವಾರದಲ್ಲಿ ಬರುವ ತೊಂದರೆಗಳು. ಸೊ ಜನಗಳು ಕೆಲವೊಮ್ಮೆ ಸರಿಯಾಗಿ ಅದರ ಮಾಹಿತಿ ಇಲ್ಲದೆ ಎಲ್ಲದಕ್ಕೂ ಮೂಲವ್ಯಾಧಿ ಅಂತ ಹೇಳಿಕೊಂಡು ನಮ್ಮಲ್ಲಿಗೆ ಬರ್ತಾರೆ. ಅದ ಕಾರಣ ಅವರು ಹೇಳುವ ಸಿಂಪ್ಟಮು ಅಥವಾ ಪರೀಕ್ಷೆ ಮಾಡುವ ಮೂಲಕ ಅದು ಏನು ಅಂತೇಳಿ ನಿರ್ದಿಷ್ಟವಾಗಿ ನಮಗೆ ಹೇಳಲಿಕ್ಕೆ ಬರ್ತದೆ. ಓಕೆ ಡಾಕ್ಟರ್, ಈಗ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಅವ್ರು ತಿಳ್ಕೋಬಹುದು ನಮಗೆ ಮೂಲವ್ಯಾಧಿ ಸಮಸ್ಯೆ ಇದೆ ಅಂತ ಹೇಳಿ ಪ್ರಾರಂಭಿಕ ಹಂತದಲ್ಲಿ? ಈಗ ಪೈಲ್ಸ್ ಅಂತ ಇದ್ದರೆ ಅವರಿಗೆ ಪ್ರಾರಂಭಿಕವಾಗಿ ಮೋಷನ್ ಸರಿ ಆಗುವುದಿಲ್ಲ ಅಥವಾ ಮೋಷನ್ ಮಾಡುವಾಗ ರಕ್ತ ಹೋಗ್ತದೆ. ಸೊ ಇದು ಮುಖ್ಯವಾಗಿ ಅವರಿಗೆ ಮೂಲವ್ಯಾಧಿ ಅಂತ ಹೇಳುವಂಥ ಒಂದು ಲಕ್ಷಣ ಬರುವಂಥದ್ದು. ಆಮೇಲೆ ಹೆಚ್ಚಾಗಿ ಎಷ್ಟು ಸ್ಟ್ರೈನ್ ಮಾಡಿದ ಬರೋದು ಕಾನ್ಸ್ಟಿಪೇಷನ್ ಹೇಳ್ತಾವಲ್ಲ, ಅದು ಈ ಮೂಲವ್ಯಾಧಿ ಉಂಟಾಗಲಿಕ್ಕೆ ಮೇಯ್ನ್ ಕಾರಣವೇ ಅದು. ಸರಿಯಾಗಿ ಹೌದು, ಕಾನ್ಸ್ಟಿಪೇಷನ್ ಸರಿಯಾಗಿ ಮೋಷನ್ ಬಾರದೇ ಇರುವುದರಿಂದ ಅವರು ಪ್ರೆಷರ್ ಹಾಕಿ ಹಾಗೆ ಮೂಲವ್ಯಾಧಿ ಉಂಟಾಗುವಂಥದ್ದು. ಅದಕ್ಕೆ ಮೂಲವ್ಯಾಧಿ ಅಂತಲೇ ಹೇಳುವಂಥದ್ದು. ಡಾಕ್ಟರ್, ಈಗ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ತಮಗೆ ಮೂಲವ್ಯಾಧಿ ಇದೆ ಅನ್ನೋದರಲ್ಲಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನೀವು ಇವಾಗಲೇ ಹೇಳಿದ್ರಿ, ಈಗ ಅದು ನಮಗೆ ಇದೆ ಅಂತ ಅವರು ಯಾವ ರೀತಿ ತಿಳ್ಕೋಬಹುದು? ಅಂದರೆ ಅವನಿಗೆ ಮುಖ್ಯವಾಗಿ ಮೋಷನ್ ಮಾಡುವಾಗ ತುಂಬ ನೋವಾಗುವಂಥದ್ದು ಅಥವಾ ಆ ಮೋಷನ್ ಮಾಡುವಾಗ ಸಣ್ಣ ಗುಳ್ಳೆಯಾಗಿ ಹೊರಗೆ ಬರುವಂಥದ್ದು, ಕೆಲವೊಮ್ಮೆ ಅದರಿಂದ ರಕ್ತವು ಸಹ ಬರುವಂಥದ್ದು. ಸೊ ಹೀಗೆಲ್ಲ ಇದ್ದರೆ ಅವನಿಗೆ ಮೂಲವ್ಯಾಧಿ ಇದೆ ಅಂತ ಹೇಳ್ಬೋದು. ಓಕೆ, ಈಗ ನೀವು ಫಿಶೂರೆ ಅಂತ ಹೇಳುವುದಾಗಿ ಮೆನ್ಷನ್ ಮಾಡಿದ್ರಿ ಡಾಕ್ಟರ್. ಈಗ ಒಬ್ಬರಿಗೆ ಆ ಫಿಶೂರೆ ಅನ್ನುವಂಥದ್ದು ಶುರುವಾಗಿದೆ ಅಂತ ಆಗಿದ್ರೆ ಅದರಲ್ಲಿ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ? ಸಾಮಾನ್ಯ ಫಿಶರ್ ಇನ್ ಏನು ಅಂತ ಹೇಳ್ತಾರೆ. ಫಿಶರ್ ಅಂದರೆ ಒಡೆಯುವುದು ಅಂತೇಳಿ. ಅಲ್ಲಿಗೆ ಅವನಿಗೆ ಮುಖ್ಯವಾಗಿ ಕಾಣುವುದು ನೋವಾಗುವುದು, ಮೋಷನ್ ಮಾಡೋ ನೋವಾಗುವುದು, ಅದರ ಒಟ್ಟಿಗೆ ಉರಿ. ಯಾಕಂದರೆ ಅಲ್ಲಿ ಫಿಶರ್ ಅಂತ ಹೇಳಿದರೆ ಒಡೆದು ಗುದದ್ವಾರದಲ್ಲಿ ಒಡೆಯುವುದು ಅಂತ. ಈಗ ಮೂಲವ್ಯಾಧಿಗೆ ಒಂದು ಇದಕ್ಕೆ ವ್ಯತ್ಯಾಸ ಇಲ್ಲ. ಮೂಲವ್ಯಾಧಿ ಅಂದರೆ ಅಲ್ಲಿ ಆ ಸಾಫ್ಟ್ ಟಿಶ್ಯೂ, ಆ ಗುದದ್ವಾರ ಹತ್ತಿರ ರಕ್ತನಾಳಗಳು ತುಂಬ ಇರ್ತದೆ. ಆ ರಕ್ತನಾಳ ಏನಾಗ್ತದೆ ಅಂತ ಹೇಳಿದರೆ ನಾವು ಪ್ರೆಷರ್ ಹಾಕಿದ ಕೂಡಲೇ ಅದು ಬಲ್ಜ್ ಆಗ್ತದೆ. ಈಗ ಈ ಮೂಲವ್ಯಾಧಿ ಹೆಚ್ಚಾಗಿ ಬರುವುದೇ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಬರ್ತದೆ ಅಥವಾ ಆಫ್ಟರ್ ಡೆಲಿವರಿ ಬರ್ತದೆ. ಯಾಕಂದರೆ ಆ ಜಾಗ ಹೆಚ್ಚು ಪ್ರೆಷರ್ ಬೀಳ್ತದೆ, ಆವಾಗ ಅಲ್ಲಿಯ ರಕ್ತನಾಳ ಬಲ್ಜ್ ಆಗ್ತದೆ. ಆ ಬಲ್ಜ್ ಆಗುವಾಗ ಅದರ ಒಟ್ಟಿಗೆ ಟಿಶ್ಯೂಗಳು ಇರ್ತದೆ, ಜೀವಕೋಶಗಳು ಒಟ್ಟಿಗೆ ಇರ್ತಲ್ಲ, ಅದು ಸಹ ಬಲ್ಜ್ ಆಗ್ತದೆ. ಸೊ ಆವಾಗ ಏನಾಗ್ತದೆ, ಈ ರಕ್ತನಾಳದ ಒಟ್ಟಿಗೆ ಮಾಂಸಪೇಶಿಗಳು ಅಥವಾ ಮಾಂಸದ ಖಂಡವು ಸಹ ಹೊರಗೆ ಬಂದಾಗ ಆಗೋದು. ಮುಖ್ಯವಾಗಿ ಅಲ್ಲಿರುವುದು ರಕ್ತನಾಳ. ಆದ ಕಾರಣ ಪ್ರತಿ ಪೈಲ್ಸಲ್ಲಿ ಸಹ ನಿಮಗೆ ಗೋಚರ ಆಗುವುದು ಬ್ಲೀಡಿಂಗ್.
ಆ ಮಾಂಸದ ತುಂಡು ಹೊರಗೆ ಬರುವಂಥ ಆಗುವುದು. ಸೊ ಅದು ಮೂಲವ್ಯಾಧಿಯ ಒಂದು ಮೇನ್ ಇದು. ಫಿಶರಲ್ಲಿ ಒಂದು ಉರಿ ಬರುವುದು, ಮತ್ತೊಂದು ಅವನಿಗೆ ನೋವಾದಂಥ ಆಗುವುದು, ಮತ್ತು ಬ್ಲೀಡಿಂಗ್. ಹೆಚ್ಚಿನ ಈ ಫಿಶರಲ್ಲಿ ಅವನಿಗೆ ಫ್ರೆಶ್ ಬ್ಲೀಡ್ ಆಗ್ತದೆ. ಕೆಲವೊಮ್ಮೆ ಈ ಮೋಷನ್ ಆಗುವಾಗ ಬೇರೊಂದು ತೊಂದರೆಲಿ ಸಹ ಬರ್ತದೆ. ಅಲ್ಸರೇಟಿವ್ ಕೊಲೈಟಿಸ್ ಇದೆ, ಒಳಗೆ ಕರುಳಲ್ಲಿ ಹುಣ್ಣು ಆಗುವಾಗಲೂ ಸಹ ಬ್ಲೀಡಿಂಗ್ ಆಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಈ ಮೋಷನ್ ಮಿಕ್ಸ್ ಆಗಿ ಬರ್ತದೆ ರಕ್ತ. ಇದರಲ್ಲಿ ಫ್ರೆಶ್ ಬ್ಲಡ್ ನಿಮಗೆ ಡ್ರಾಪ್ ಒಂದು ಬಿಫೋರ್ ಅದು ಆಫ್ಟರ್ ಇವ್ಯಾಕ್ಯುಯೇಷನ್, ಮೋಷನ್ ಹೋದ ನಂತರ ಡ್ರಾಪ್ ಬೀಳೋದು, ಅದು ಇದರ ಫಿಶರ್ನ ವಿಶೇಷ ಲಕ್ಷಣ. ನಾನು ಹಾಗೆ ಹೇಳಲಿಕ್ಕೆ ಹೋದದೇನಂದರೆ ಪೈಲ್ಸಲ್ಲಿ 2-3 ವಿಧ ಇದೆ. ಸಾಮಾನ್ಯ ಫಸ್ಟ್ ಗ್ರೇಡ್ ಪೈಲ್ಸ್, ಸೆಕೆಂಡ್ ಗ್ರೇಡ್ ಪೈಲ್ಸ್, ಥರ್ಡ್, ಫೋರ್ತ್ ಗ್ರೇಡ್ ಅಂತ ಹೇಳಿದೆ. ಈ ಮಾಂಸದ ಹೊರಗೆ ಬರುವಂಥ ಅದನ್ನು ಲಕ್ಷಣ ನೋಡಿಕೊಂಡು ಅವರು ಈ ಗ್ರೇಡನ್ನು ಹೇಳ್ತಾರೆ. ಈಗ ಈ ಮೂಲವ್ಯಾಧಿಯಲ್ಲಿ ಬರೀ ಒಳಗೆ ಈ ರೆಕ್ಟಮಿನ ಹೊರಗೆ ಬರುವುದಿಲ್ಲ, ರೆಕ್ಟಮಿನ ಒಳಗೆ ಗುಳ್ಳೆಯಾಗಿ ಉತ್ಪತ್ತಿ ಆಗ್ತದೆ. ಅದು ಕಣ್ಣಿಗೆ ಬರೋದು, ಬಟ್ ಆಮೇಲೆ ನೋವು ಮಾತ್ರ ಇರ್ತದೆ. ಕೆಲವೊಮ್ಮೆ ಬ್ಲೀಡ್ ಆಗ್ಬೋದು. ಅದು ಫಸ್ಟ್ ಗ್ರೇಡ್ ಪೈಲ್ಸ್ ಅಂತ ಹೇಳ್ತಾರೆ. ಈ ಸೆಕೆಂಡ್ ಗ್ರೇಡ್ ಪೈಲ್ಸ್ ಹೇಗಂದರೆ ಅಲ್ಲಿ ಮಾಂಸದ ಗುಳ್ಳೆ ಇರ್ತದೆ, ಅದು ಹೊರಗೆ ಬರುತ್ತೆ ಮೋಷನ್ ಮಾಡುವಾಗ. ಆ ಮೋಷನ್ ತನ್ನಷ್ಟೇ ಅದು ಒಳಗೆ ಹೋಗ್ತದೆ. ಅದು ಸೆಕೆಂಡ್ ಗ್ರೇಡ್ ಪೈಲ್ಸ್ ಹೇಳೋದು. ಇನ್ನು ಥರ್ಡ್ ಗ್ರೇಡ್ ಪೈಲ್ಸ್ ಅಂತ ಹೇಳಿದ್ರೆ ಅವನಿಗೆ ಮೋಷನ್ ಅದು ಹೊರಗೆ ಇರ್ತದೆ ಮೋಷನ್ ಮಾಡಿದ ನಂತರ, ಮತ್ತು ಅವ ಪುಷ್ ಮಾಡಿ ಒಳಗೆ ಮಾಡಬೇಕು. ಅದು ಥರ್ಡ್ ಗ್ರೇಡ್ ಪೈಲ್ಸ್. ಫೋರ್ತ್ ಗ್ರೇಡ್ ಪೈಲ್ಸ್ ಅಂದರೆ ಅವನಿಗೆ ಮೋಷನ್ ನಂತರ ಅದು ಪೈಲ್ಸ್ನ ಮಾಸ್ ಹೊರಗೆ ಇರ್ತದೆ, ಅದು ಒಳಗೆ ಮಾಡಲಿಕ್ಕೆ ಅವನಿಗೆ ಆಗೋದೇ ಇಲ್ಲ. ಅದು ಫೋರ್ತ್ ಗ್ರೇಡ್ ಪೈಲ್ಸ್. ಸೊ ಅಲ್ಲಿ ಸರ್ಜರಿ ಇದು ಇಂಪಾರ್ಟೆಂಟ್, ಅಲ್ಲಿಗೆ ಸರ್ಜರಿ ಇದೇ ಇಲ್ಲ. ಈ ಫಸ್ಟ್, ಸೆಕೆಂಡ್, ಥರ್ಡ್ ಈ 3 ಗ್ರೇಡ್ಗಳಲ್ಲಿ ಆಯುರ್ವೇದ ಉತ್ತಮವಾದ ಕೆಲಸವನ್ನು ಮಾಡ್ತದೆ. ಫೋರ್ತ್ ಗ್ರೇಡ್ ಬಂದರೆ ಅದು ಹೊರಗೆ ಇರುವುದು, ಅಲ್ಲಿ ಪ್ರೊಲ್ಯಾಪ್ಸ್ ಆಗಿರುತ್ತಲ್ಲ ಅದು ಮಾಂಸ, ಆಗ ಅದಕ್ಕೆ ಸರ್ಜರಿ. ಆದರೆ ಆಯುರ್ವೇದದಲ್ಲಿ ಭಾಳ ಒಳ್ಳೆಯ ಚಿಕಿತ್ಸೆ ಇದೆ ಈ ಹೊರಗೆ ಬಂದದಕ್ಕೆ. ಈಗ ಕ್ಷಾರ ಥೆರಪಿ, ಸರ್ಜರಿ ಆಯುರ್ವೇದದಲ್ಲಿ ಇರುವಂಥ ಒಂದು ಕ್ಷಾರ ಥೆರಪಿ ಅಂತ ಇದೆ. ಆಯುರ್ವೇದದಲ್ಲಿ ಸರ್ಜರಿ ಹಾಗೆ ಸ್ಪೆಷಲ್ ಇದು ಮಾಡಿದಂಥ ಕಲಿತವರು ಈ ಕ್ಷಾರ ಥೆರಪಿ ಮಾಡಿಕೊಂಡು ಅದನ್ನು ಗುಣ ಮಾಡಲಿಕ್ಕೆ ಆಯುರ್ವೇದದಲ್ಲಿ ದಾರಿ ಇದೆ. ಸೊ ಹಾಗಿದ್ರೆ ಸರ್ಜರಿ ಹೇಳುವಂಥದ್ದು ಬೇರೆ ರೀತಿಯ ಔಷಧಿಗಳಲ್ಲಿ ಮಾತ್ರ ಅಲ್ಲ, ಆಯುರ್ವೇದದಲ್ಲಿ ಇದೆ. ಹೌದು, ನಮ್ಮಲ್ಲಿ ಸುಶ್ರುತಸಂಹಿತೆಯಲ್ಲಿ ಶಾಸ್ತ್ರ ಅಂತ ಹೇಳಿದರೆ ಕ್ಷಾರ ಆಲ್ಕಲೈಡ್ ಹೇಳ್ತಾರೆ. ನಾವು ಅದು ಸ್ಪೆಷಲ್ ಆಗಿ ಒಂದು ಮೆಡಿಸಿನ್ ಪ್ರಿಪೇರ್ ಮಾಡ್ತೇವೆ. ನೀವು ಆ ಒಂದು ಪ್ರಿಪರೇಷನನ್ನು ಸ್ಕಿನ್ನಿಗೆ ಟಚ್ ಮಾಡಿದ ಬರ್ನ್ ಆಗ್ತದೆ. ಅದು ಆ್ಯಸಿಡ್ ಅಲ್ಲ, ಕ್ಷಾರ. ಅದನ್ನು ಪೈಲ್ಸ್ ಮಾಸ್ಗಳಿಗೆ ಅಪ್ಲೈ ಮಾಡುವ ಮೂಲಕ ಶಿಂಕ್ ಮಾಡಿ, ಅದು ನೀವು ಹೊರಗಿಂದ ಅಂದರೆ OT ಇಲ್ಲದೆ ಮಾಡಲಿಕ್ಕಲ್ಲ, ಆಪರೇಷನ್ ಥಿಯೇಟ್ರಲ್ಲೇ ಮಾಡಬೇಕು. ಅಂದರೆ ಅವನಿಗೆ ನೋವಾಗ್ತದೆ ಅಪ್ಲೈ ಮಾಡುವಾಗೆಲ್ಲ. ಅದು ಅದಕ್ಕೆ ಸ್ಪೆಷಲೈಸ್ ಕಲ್ತಂಥ ಆಯುರ್ವೇದ ವೈದ್ಯರು ಇರ್ತಾರೆ. ಕ್ಷಾರವನ್ನು ಅಪ್ಲೈ ಮಾಡುವ ಮೂಲಕ ಪೈಲ್ ಮಾಸನ್ನು ನಿಮಗೆ ನಿಮ್ಮ ಸರ್ಜರಿ ಮಾಡಿ ಕಟ್ ಮಾಡುವಷ್ಟು ನ್ಯಾಚುರಲ್ ಆಗಿ ಅದನ್ನು ಗುಣ ಮಾಡಲಿಕ್ಕೆ ಆಗ್ತದೆ. ಆದರೆ ಈ ಕ್ಷಾರದ ಮೂಲಕ ಗುಣ ಮಾಡೋದ ಪೈಲ್ಸ್ ಇದೆಯಲ್ಲ, ಅದು ಪುನಃ ರಿಕರೇ ಆಗೋದಿಲ್ಲ. ಅದು ಭಾರಿ ಸ್ಪೆಷಾಲಿಟಿ, ಆಯುರ್ವೇದದಲ್ಲಿ ಇರುವಂಥ ಒಂದು ಸ್ಪೆಷಾಲಿಟಿ. ಒಮ್ಮೆ ಅಲ್ಲಿಯ ಕ್ಷಾರದಿಂದ ಪೈಲ್ ಮಾಸಿಗೆ ನೀವು ಅಪ್ಲೈ ಮಾಡಿದರೆ ಅದೊಂದು 60 ಸೆಕೆಂಡ್ ಒಳಗೆ ಕಂಪ್ಲೀಟ್ ಬ್ಲ್ಯಾಕ್ ಆಗಿ ಹೋಗ್ತದೆ. ಯಾಕಂದರೆ ಕಯಾಗ್ಯುಲೇಷನ್ ಆಗೋದು, ಅಲ್ಲಿಯ ಬ್ಲಡ್ ವೆಸಲ್ ಒಂಥರ ಬರ್ನ್ ಆಗಿ ಹೋಗ್ತದೆ. ನಿಧಾನವಾಗಿ ಅದು ಶಿಂಕ್ ಆಗಿ ಅಲ್ಲಿಗೆ ಬಿದ್ದು ಹೋಗ್ತದೆ. ಮತ್ತು ಅದ ಕಾರಣ ಭಾಳ ಬ್ಯೂಟಿಫುಲ್, ಯಾವುದೇ ಡ್ಯಾಮೇಜ್ ಆಗದೆ, ಟಿಶ್ಯೂಗಳಿಗೆ ಡ್ಯಾಮೇಜ್ ಆಗದೆ ಬಹಳ ಸುಲಭದಲ್ಲಿ ಆಯುರ್ವೇದದ ಮೂಲಕ ಈ ಪೈಲ್ಸನ್ನು ಗುಣ ಮಾಡಲಿಕ್ಕೆ, ಅಂದರೆ ಒಂದು ನಮೂನೆ ಶಸ್ತ್ರಚಿಕಿತ್ಸೆ, ಆಯುರ್ವೇದ ಹೇಳಿದಂಥ ಒಂದು ನಮೂನೆ ಶಸ್ತ್ರಚಿಕಿತ್ಸೆಯಲ್ಲಿ ಗುಣ ಮಾಡಲಿಕ್ಕೆ ಆಗುತ್ತೆ. ಈಗ ಶಸ್ತ್ರಚಿಕಿತ್ಸೆ ಬಗ್ಗೆ ನೀವು ಹೇಳಿದ್ರಲ್ಲ ಡಾಕ್ಟರ್, ಅಂದರೆ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಅದರ ನಂತರದ್ದು ಕೇರ್ ಏನು? ಬಹಳ ಬಾಕಿ ಸರ್ಜರಿ ಹಾಗೆ ಪ್ರಿಪರೇಷನ್ ಇರ್ತದೆ. ಅದಕ್ಕೂ ಸಹ ಸರ್ಜರಿ ಭಾಳ ಸುಲಭ. 1-2 ಮಾಸಗಳು ತುಂಬ ಇದ್ದರೆ ಒಂದು ಸಾಮಾನ್ಯ ಅರ್ಧ ಗಂಟೆ 3/4 ಗಂಟೆ ಬೇಕಾಗ್ತದೆ. ಇಲ್ಲೊಂದು ಅರ್ಧ ಗಂಟೆ ಒಳಗೆ ಅವನು ಆಪರೇಷನ್ ಥಿಯೇಟ್ರಿಗೆ ಹೋಗಿ ಅನಸ್ತೇಷಿಯಾ ಎಲ್ಲ ಬೇಕಾಗ್ತದೆ. ಅಂದರೆ ಆ ನೋವು ಅಂದರೆ ಅದು ವೆರಿ ಸೆನ್ಸಿಟಿವ್ ಪಾರ್ಟ್ ಆಗಿರುತ್ತೆ ಆ್ಯನಸ್ ರೀಜನ್. ಸೊ ಅಲ್ಲಿ ಯಾವುದೇ ಒಂದು ಕೆಲಸ ಮಾಡುವಾಗಲೂ ಸಹ ವರ್ಕ್ ಮಾಡುವಾಗಲೂ ಪೇಯ್ನ್ ಆಗ್ತದೆ. ಸೊ ಆದ ಕಾರಣ ಅನಸ್ತೇಷಿಯಾ ಕೊಟ್ಟು ಈ ಕ್ಷಾರವನ್ನು ಅಪ್ಲೈ ಮಾಡಿ ನಮ್ಮ ಆಯುರ್ವೇದ ಮೂಲಕ ಕ್ಷಾರ ಥೆರಪಿಯನ್ನು ಮಾಡಲಿಕ್ಕೆ ಆಗುತ್ತೆ. ಹೌದು, ಓಕೆ, ಅದೊಂದು ರೀತಿಯ ಒಳ್ಳೆ ಅಡ್ವಾನ್ಸ್ಮೆಂಟ್ ಅಂದರೆ ನಾವು ಹೇಳ್ಬೋದು. SDP ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಪುತ್ತೂರು ಇವರ ಪ್ರಾಯೋಜಕತ್ವದ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ವೀಕ್ಷಕರೇ, ಸಣ್ಣ ವಿರಾಮದ ನಂತರ ಮತ್ತೆ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ಇನ್ನೊಂದು ರೀತಿಯ ಮೂಲವ್ಯಾಧಿ ಬಗ್ಗೆ ಹೇಳಿದ್ರು ಡಾಕ್ಟರ್, ಅಂದರೆ ಫಿಸ್ಟುಲಾ, ಅದನ್ನು ಭಗಂಧರ ಅಂತ. ಕರೆಕ್ಟ್. ಅದರ ಲಕ್ಷಣ ಏನು? ಫಿಸ್ಟುಲಾ ಭಾಳ ರೇರ್ ಆಗಿ ಕಾಣುವಂಥದ್ದು. ಸಾಮಾನ್ಯ ಗುದದ್ವಾರ ಸುತ್ತಲೂ ಗುಳ್ಳೆಯಾಗಿ ಕಂಡು ಬರ್ತದೆ. ಅದು
ಅದು ಯಾವಾಗಲೂ ಸ್ವಲ್ಪ ದಿನ ಒಣಗ್ತದೆ, ಸ್ವಲ್ಪ ದಿನ ಅದರಿಂದ ರಕ್ತ ಮತ್ತು ಕೀವು ಹೊರಗೆ ಬರ್ತಾ ಇರ್ತದೆ. ಸೊ ನೋವಿರ್ತದೆ, ಆ ವ್ಯಕ್ತಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಹುಣ್ಣಾಗಿರುತ್ತಲ್ಲ, ಆ ಹುಣ್ಣು ಒಣಗುವುದಿಲ್ಲ. ಸ್ವಲ್ಪ ದಿನ ಪಸ್ ಆಗ್ತದೆ, ರಕ್ತ ಬರ್ತದೆ, ಕೀವು ಬರುತ್ತೆ, ಸ್ವಲ್ಪ ಮತ್ತೆ ತನ್ನಷ್ಟೇ ಒಣಗ್ತದೆ, ಸ್ವಲ್ಪ ದಿನ ಪುನಃ ಫಾರ್ಮ್ ಆಗ್ತದೆ. ಅದು ಯಾಕಂತ ಹೇಳಿದರೆ ಬಟಕಿಯಿಂದ ಒಂದು ಟ್ರ್ಯಾಕ್, ಅದು ಒಂದು ಸುರಂಗದಾಗಿರುತ್ತೆ, ಅದು ಹೋಗಿ ಆ್ಯನಸ್ಸಿನ ಒಳಗೆ ಸೇರಿಕೊಂಡಿರ್ತದೆ, ಒಂದು ಟ್ರ್ಯಾಕ್ ಅದು ಸಾಮಾನ್ಯ. ಆ ಮೂಲಕ ಅಲ್ಲಿಂದ ಈ ಮೋಷನ್ ಅಂಶಗಳು ಅದರಿಂದ ಬರುತ್ತೆ, ಬೇರೆ ಟ್ರ್ಯಾಕಲ್ಲಿ ಹೊರಗೆ ಬರ್ತದೆ, ಅದನ್ನು ಹೀಲ್ ಆಗೋದೇ ಇಲ್ಲ. ಸಾಮಾನ್ಯ ಯಾವುದೇ ಮದ್ದಿಗೂ ಸಹ ಆಗೋದಿಲ್ಲ. ಇನಿಷಿಯಲ್ ಸ್ಟೇಜ್ ಸಣ್ಣ ಟ್ರ್ಯಾಕಲ್ಲಿದ್ದೆ ಆಯುರ್ವೇದದಲ್ಲಿ ಸಹ ಅದಕ್ಕೆ ಒಳ್ಳೆ ಔಷಧಿ ಇದೆ ಬಗಂಧರಕ್ಕೆ. ಓಕೆ, ಸೊ ಅದು ಇನಿಷಿಯಲ್ ಸ್ಟೇಜಲ್ಲಿ ಅಪ್ರೋಚ್ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ಈ ಪೈಲ್ಸ್ ಬಾರದೇ ಇರುವ ಹಾಗೆ ಏನಾದರೂ ನಮಗೆ ಮುಂಜಾಗ್ರತೆ ಕ್ರಮವನ್ನು ತಗೊಳ್ಬೋದಾ? ಖಂಡಿತ. ಸಾಮಾನ್ಯವಾಗಿ ಪೈಲ್ಸ್ ಬಾರದೇ ಇರಬೇಕಾದ್ರೆ ನಮ್ಮ ಆಹಾರ ಇದರಲ್ಲಿ ಬಹಳ ನೀವು ನಿಗಾ ವಹಿಸಿಕೊಳ್ಬೇಕು. ನೀವು ಯಾವಾಗಲೂ ಫೈಬರ್ ಇರುವಂಥ ಫುಡ್ಗಳನ್ನು ತೆಗೆದುಕೊಳ್ಬೇಕು, ಆದಷ್ಟು ನಾನ್ ವೆಜಿಟನ್ನು ಅವಾಯ್ಡ್ ಮಾಡಬೇಕು. ಹೌದು. ಆಮೇಲೆ ಫ್ರೂಟ್ಸ್ಗಳನ್ನು ಅಧಿಕವಾಗಿ ಸೇವಿಸುವಂಥದ್ದು ಇದಕ್ಕೆ ಬಹಳ ಉತ್ತಮ. ಆಮೇಲೆ ವೇಗ ಅಂದರೆ ನಿಮಗೆ ಟಾಯ್ಲೆಟಿಂಗ್ ಹೇಳ್ತೇವೆ, ನಿಮಗೆ ಯಾರಿಗಾದ್ರು ಮೋಷನ್ ಬಂದ ಕೂಡಲೇ ಅದನ್ನು ಕಂಟ್ರೋಲ್ ಮಾಡಬಾರ್ದು. ಕಂಟ್ರೋಲ್ ಮಾಡದೆ ನೇರವಾಗಿ ಆ ಟೈಮಿಗೆ ಟಾಯ್ಲೆಟನ್ನು ರೀಚ್ ಆಗಬೇಕು. ಇಲ್ಲಾಂದರೆ ಯಾವಾಗಲೂ ಕೆಲವರಿಗೆ ಅದು ಆ ಟೈಮಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕಟ್ಟಿಟ್ಕೊಳ್ತಾರೆ. ಸೊ ಆವಾಗ ಏನಾಗ್ತದೆ, ಅಲ್ಲಿ ಪ್ರೆಷರ್ ಬೀಳ್ತದೆ. ಸೊ ಪ್ರೆಷರ್ ಬಿದ್ದಾಗೆ ಅಲ್ಲಿ ಇದು ಪೈಲ್, ಅದು ರಕ್ತನಾಳ ಮೇಲೆ ಒತ್ತಡ ಬಿದ್ದು ಪೈಲ್ಸ್ ಉತ್ಪತ್ತಿ ಆಗ್ತದೆ. ಆದ ಕಾರಣ ಯಾವಾಗಲೂ ಮೋಷನ್ ಅದು ಬಂದ ಕೂಡಲೇ ಟಾಯ್ಲೆಟಿಗೆ ಹೋಗಬೇಕು. ಸೊ ಆ ಮೂಲಕ ಒಂದು ಫೈಬರ್ ಫುಡ್ಗಳನ್ನು ಅಥವಾ ತರಕಾರಿಯನ್ನು ಜಾಸ್ತಿ ಯೂಸ್ ಮಾಡುವಂಥದ್ದು, ನಾನ್ ವೆಜ್ ಅವಾಯ್ಡ್ ಮಾಡುವಂಥದ್ದು, ಮೋಷನ್ ನಮಗೆ ಬರ್ತದೆ ಹೇಳುವಾಗ ಅದೇ ಟೈಮಿಗೆ ಹೋಗಿ ಟಾಯ್ಲೆಟಿಗೆ ಹೋಗುವಂಥದ್ದು, ಈ ಮೂಲಕ ನಮಗೆ ಬಾರದಂತೆ ಪ್ರಿವೆಂಟ್ ಮಾಡ್ಬೋದು. ಓಕೆ, ಆಲ್ಕೋಹಾಲಿಗೂ ಹಾಗೂ ಮೂಲವ್ಯಾಧಿಗೂ ಏನಾದರೂ? ಖಂಡಿತ. ಯಾವಾಗಲೂ ಆಲ್ಕೋಹಾಲ್ ಎಲ್ಲ ವಿಧದಲ್ಲಿ ಸಹ ಮನುಷ್ಯನಿಗೆ ಒಂದು ತೊಂದರೆ ಮಾಡುವಂಥ ಒಂದು ದ್ರವ್ಯ. ಆಲ್ಕೋಹಾಲು ತಗೊಂಡ ಕೂಡಲೇ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತದೆ. ಯಾವುದೇ ನೀವು ಇದ್ರಾಗೆ ಈಗ ನಾವು ಇನ್ನೊಂದು ಅಂತ ಹೇಳಿದರೆ ಈ ಆ್ಯಂಟಿಬಯೋಟಿಕ್ಗಳಾಗಲಿ ಅಥವಾ ನೋವಿನ ಮಾತ್ರೆಗಳು ಅನಿವಾರ್ಯ ಸಂದರ್ಭ ತಗೊಳ್ಬೇಕು. ಅಥವಾ ಇಂಥ ಕಾನ್ಸ್ಟಿಪೇಷನ್ ಉಂಟು ಅಂತ ಹೇಳಿದರೆ ಆ್ಯಂಟಿಬಯೋಟಿಕ್ ತಗೊಳ್ಳುವ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದರೆ ಅವರು ಆ್ಯಂಟಿಬಯೋಟಿಕ್ ಅದಕ್ಕೆ ಮೋಷನ್ ತೊಂದರೆ ಆಗೋದು ಔಷಧಿ ಕೊಡ್ತಾರೆ. ಸೊ ಆದ ಕಾರಣ ವಿನಾಕಾರಣ ಡಾಕ್ಟರ್ ಕನ್ಸಲ್ಟ್ ಆ್ಯಂಟಿಬಯೋಟಿಕ್ ತಿನ್ನುವುದು, ನೋವಿನ ಮಾತ್ರೆಗಳು ತಿನ್ನುವುದು ಸಹ ಒಂದು ಇದಕ್ಕೆ ಪೈಲ್ಸ್ ಉಂಟಾಗಲಿಕ್ಕೆ ಒಂದು ಕಾರಣ ಆಗಿರುತ್ತದೆ. ಓಕೆ ಡಾಕ್ಟರ್, ಈಗ ಪೈಲ್ಸ್ ಬರದೇ ಇರುವ ಹಾಗೆ ಮುಂಜಾಗ್ರತೆ ಕ್ರಮ ಆಹಾರ ಪದ್ಧತಿ ಬಗ್ಗೆ ಹೇಳಿದ್ರಿ. ಈಗ ಪೈಲ್ಸ್ ಬಂದಾಗಿದೆ ಅಂತಾದ್ರೆ ಬಂದ ನಂತರ ಅವರ ಆಹಾರ ಪದ್ಧತಿ ಹೇಗಿರಬೇಕು? ಸಣ್ಣ ವಿಧದಲ್ಲಿ ಅಂದರೆ ಈಗ ಔಷಧಿಗೆ ಹೋಗದೆ ಸ್ವಲ್ಪ ತೊಂದರೆ ಆಗ್ತಾಯಿದೆ, ಮೋಷನ್ ಸ್ವಲ್ಪ ನೋವಾಗೋದು, ಸ್ವಲ್ಪ ಇರಿಟೇಷನ್ ಉಂಟಿದ್ರೆ ಸಾಮಾನ್ಯವಾಗಿ ಅವರು ಯಾವಾಗಲೂ ರಾತ್ರಿ ಮಲಗುವಾಗ ಹಣ್ಣು ಹಂಪಲ್ಲ, ಬಾಳೆಹಣ್ಣು, ಅದು ಸ್ಪೆಷಲ್ ಆಗಿ ಬಾಳೆಹಣ್ಣು ತಗೊಳ್ಳೋದು. ಮತ್ತು ಅವರ ದೈನಂದಿನ ಜೀವನದಲ್ಲಿ ಮೊಸರು ಮತ್ತು ಮಜ್ಜಿಗೆ ಬಹಳ ಅದಕ್ಕೆ ಒಂದು ಔಷಧಿಯಾಗಿ ಹೇಳ್ಬೋದು. ಅದನ್ನು ಉಪಯೋಗ ಮಾಡುವಂಥದ್ದು, ಪ್ರತಿದಿನ ಮಜ್ಜಿಗೆ 1-2 ಗ್ಲಾಸ್ ಮಜ್ಜಿಗೆ ಕುಡಿಯುವಂಥದ್ದು. ಆಮೇಲೆ ರ್ಯಾಡಿಶ್ ಹೇಳ್ತಲ್ಲ, ನಿಮ್ಮ ಮೂಲಂಗಿ ಇದೆಯಲ್ಲ, ಹೌದು, ಮೂಲಂಗಿಯನ್ನು ಅದರ ಜ್ಯೂಸ್ 1 ಕಪ್ ದಿನಾಲು ಸೇವನೆ ಮಾಡೋದು. ಅದು ಸಹ ನಿಮ್ಮ ಪೈಲ್ಸ್ ಅಂದರೆ ಬಂದ ನಂತರ ಸಣ್ಣ ಇದರ ಪೈಲ್ಸನ್ನು ಕಂಟ್ರೋಲ್ ಮಾಡ್ತದೆ. ಕ್ಯಾರೆಟ್ ಅದನ್ನು ಬೇಯಿಸಿ ಹಾಲಲ್ಲಿ ಬೀಟ್ ಮಾಡಿ ಕುಡಿಯುವಂಥ ಪ್ರತಿದಿನ, ಹಾಗೆ ಮಾಡುವ ಮೂಲಕ ಸಹ ಒಳ್ಳೆಯದಾಗ್ತದೆ. ಇನ್ನೊಂದು ಅಂಜೀರ ಅಂತ ಸಿಗ್ತದಲ್ಲ, ಅಂಜೀರ ಹಣ್ಣನ್ನು 1-5-6 ಹಣ್ಣನ್ನು ರಾತ್ರಿ ನೆನೆಲಿಕ್ಕೆ ಹಾಕೋದು, ಬೆಳಿಗ್ಗೆ ಅದನ್ನು ಜಗ್ದು ನುಂಗುವಂಥದ್ದು. ಇದನ್ನು ಮಾಡುವ ಮೂಲಕ ಸಹ ಪರಿಣಾಮಕಾರಿಯಾಗಿ ಪೈಲ್ಸನ್ನು ಬಂದ ಸಣ್ಣ ವಿಧದ ಪೈಲ್ಸ್ ಕಡಿಮೆ. ಅದು ಮುಖ್ಯವಾಗಿ ಈ ಎಲ್ಲದಕ್ಕಿಂತ ವಿಶೇಷವಾಗಿ ನಾನ್ ವೆಜ್ ಅವಾಯ್ಡ್ ಮಾಡಬೇಕು. ಹೆಚ್ಚಾಗಿ ಚಿಕನ್ ತಿಂದ ಮರು ದಿವಸ ಹೆಚ್ಚಿನವರಿಗೆ ಮೋಷನ್ ಪ್ರಾಬ್ಲಮ್ ಆಗ್ತದೆ, ಮಟನ್ ತಿಂದ ಮರು ದಿವಸ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾನ್ ವೆಜ್ಜನ್ನು ಖಂಡಿತ ಬಿಡಬೇಕು. ಆಮೇಲೆ ಡೀಪ್ ಫ್ರೈಗಳು, ಎಣ್ಣೆಯಲ್ಲಿ ಕಾಯಿಸಿದ ತಿಂಡಿಗಳನ್ನು ಅದನ್ನು ಖಂಡಿತ ಅವಾಯ್ಡ್ ಮಾಡಬೇಕು. ಅದರಿಂದ ಸಹ ಕಾನ್ಸ್ಟಿಪೇಷನ್ ಬರ್ತದೆ. ಎಲ್ಲವೂ ಸಹ ಕಾನ್ಸ್ಟಿಪೇಟ್ ಆಗುವಂಥ ಯಾವುದೇ ವಸ್ತುಗಳನ್ನು ತಿನ್ನಬಾರ್ದು, ಮಾಡಲೇಬೇಕು. ಅದರಲ್ಲಿ ಹೆಚ್ಚಾಗಿ ನಿಮ್ಮ ಮಾಂಸಗಳಲ್ಲೆಲ್ಲ ಅದು ಖಂಡಿತ ಕಾನ್ಸ್ಟಿಪೇಷನ್ ಕಾರಣ ಮಾಡ್ತದೆ. ಅದನ್ನು ಖಂಡಿತವಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಈಗ ನಾವು ಮನೆಯಲ್ಲೇ ಈ ಪೈಲ್ಸಿಗೆ ಬೇಕಾದರೆ ಏನಾದರೂ ಮನೆಮದ್ದು ಮಾಡ್ಬೋದು ಅಂತ ಹೇಳಿದ್ರೆ ಏನೆಲ್ಲ ಮನೆಮದ್ದು ಮಾಡ್ಬೋದು? ಸಾಮಾನ್ಯವಾಗಿ ಈ ಪೈಲ್ಸಿಗೆ ಬಹಳ ಸುಲಭದಲ್ಲಿ ಟ್ರೀಟ್ ಮಾಡುವಂತ ಹೇಳಿದರೆ ಈ ಸುಣ್ಣದ ತಿಳಿ ನೀರಿದೆ. ನಾವು ಸುಣ್ಣ ಚಿಪ್ಪಿಗೆ ನೀರು ಹಾಕಿ ಅದು ಕುದ್ದ ನಂತರ ಮೇಲೆ ತಿಳಿ ನೀರು ನಿಲ್ತದೆ. ಆ ಸುಣ್ಣ ತಿಳಿ ನೀರು ಒಂದು 10 ml, ಮತ್ತು ತುಂಬೆ ಇದೆ, ನಮ್ಮ ಗುಡ್ಡಗಾಡುಗಳು ತುಂಬ ಸಿಗ್ತದೆ, ತುಂಬೆ ಗಿಡ ಅಂತ ಇರ್ತದೆ, ಅದರ ಎಲೆಯ ರಸ ಒಂದು 10 ಗ್ರಾಮ್, 10 ml ಅಷ್ಟು, ಎರಡು ಮಿಕ್ಸ್ ಮಾಡಿ ಡೈಲಿ ಕುಡಿಬೇಕು. ಬೆಳಗ್ಗೆ ಒಂದು ಸುಣ್ಣದ ತಿಳಿ ನೀರು ಮತ್ತು ತುಂಬೆ ಎಲೆಯ ರಸ ಈಚ್ 10 ml ಅದನ್ನು ಈಕ್ವಲ್ ಪ್ರಮಾಣದಲ್ಲಿ ಪ್ರತಿದಿನ ಬೆಳಿಗ್ಗೆ ಒಂದು 2 ವಾರ ಕುಡಿಬೇಕು. ಖಾಲಿ ಹೊಟ್ಟೆ ಕುಡಿಬೇಕು. ಖಾಲಿ ಕುಡಿದರೆ ಸಾಮಾನ್ಯ ಪ್ರಾರಂಭಿಕ ಹಂತದ ಸಣ್ಣ ಮೊಳೆಗಳೆಲ್ಲ ಹೋಗ್ತದೆ ಅದರಲ್ಲಿ.
ಓಕೆ. ನಾಚಿಕೆ ಮುಳ್ಳು ಅಂತ ಇದೆ, ಸಾಮಾನ್ಯ ನಮ್ಮ ತೋಟದಲ್ಲಿ ತುಂಬ ಸಿಗ್ತದೆ. ಒಂದು ಅದರ ಬೇರು ಸಮೇತ ನಾಚಿಕೆ ಮುಳ್ಳು ತಗೊಂಡು ಬಂದು ಒಂದು 90 ಗ್ರಾಮ್ಸಿನಷ್ಟು ಗ್ರಾಮ್ಸ್ ತಂದು ಅದನ್ನು ನಯವಾಗಿ ಅರಿಬೇಕು. ಅದರ ಜ್ಯೂಸ್ ತಗೊಳ್ಳೋದು. ಅದರ ಜ್ಯೂಸಿಗೆ ಒಂದು 30 ಗ್ರಾಮ್ಸಿನಷ್ಟು ಬೆಣ್ಣೆ ಮಿಕ್ಸ್ ಮಾಡೋದು. ನಾಚಿಕೆ ಮುಳ್ಳಿನ ರಸ 90 ml ನಷ್ಟು, 30 ಗ್ರಾಮ್ನಷ್ಟು ಬೆಣ್ಣೆ, ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಶ್ರ ಮಾಡಿ ಪ್ರತಿದಿನ ಒಂದು 5 ml ನಷ್ಟು ದಿನಕ್ಕೆ 2 ಸಲ ತಗೊಳ್ಬೇಕು. ಅದಷ್ಟು ಮಿಶ್ರ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. ನಿರಂತರವಾಗಿ ಒಂದು 30 ದಿನ ತಗೊಂಡ್ರೆ ಸಾಮಾನ್ಯ ಈ ತೊಂದರೆಗಳು ಕಮ್ಮಿ ಆಗ್ತವೆ. ಒಂದು ಪಾಲು ಜೀರಿಗೆ, ಮನೆಯಲ್ಲಿ ಸಿಗುವಂಥ ಜೀರಿಗೆ, ಆಮೇಲೆ 9 ಗ್ರಾಮಿನಷ್ಟು ಚೂರಿ ಮುಳ್ಳು ಅಂತ ಇದೆ. ಹೆಚ್ಚಿನವರಿಗೆ ನಮ್ಮ ಹಳ್ಳಿಯಲ್ಲೆಲ್ಲ ಗೊತ್ತಾಗ್ತದೆ, ಹೆಚ್ಚಿನ ಗೊತ್ತು ಚೂರಿ ಮುಳ್ಳು ಅಂತ. ಭಾರಿ ಔಷಧಿ ಗುಣ ಇರುವಂಥ ಒಂದು ದ್ರವ್ಯ. 1 ಗ್ರಾಮ್ ಜೀರಿಗೆ, 9 ಗ್ರಾಮಷ್ಟು ಚೂರು ಮುಳ್ಳಿನ ಎಲೆ, ಅದನ್ನು ಚಂದ ಮಾಡಿ ಗ್ರೈಂಡ್ ಮಾಡಿ. ನಮಗೆ ಅದು ಈ ಥರ ಆಯುರ್ವೇದಿಕ್ ಶಾಪಲ್ಲಿ ಅದು ಲಭ್ಯ ಇದೆಯಾ? ಚೂರಿ ಮುಳ್ಳು ಸಾಮಾನ್ಯ ನಿಮಗೆ ಅಂಗಡಿಯಲ್ಲಿ ಸಿಗಲಿಕ್ಕಿಲ್ಲ. ಚೂರಿ ಮುಳ್ಳು ಸಾಮಾನ್ಯ ಜನರಿಗೆ, ಲೋಕಲ್ ಜನರಿಗೆ ಈಗೆಲ್ಲ ಆಯುರ್ವೇದದ ಬಗ್ಗೆ ಅವೇರ್ನೆಸ್, ಗಿಡಮೂಲಿಗಳ ಬಗ್ಗೆ ಜನಗಳಿಗೆ ಗೊತ್ತು ಕಮ್ಮಿ. ಅದು ನಮ್ಮ ಹಳೆ ತಲೆಮಾನವರಿಗೆ ಗೊತ್ತು. ಚೂರಿ ಮುಳ್ಳು ತುಂಬ ಕೆಲವರಿಗೆ ಗ್ಯಾಸ್ಟ್ರಿಕ್ ಇದ್ದು ಎಲೆ ತಂದು ಮಜ್ಜಿಗೆಯಲ್ಲಿ ಕಡಿದು ಕುಡಿತಾರೆ, ಗ್ಯಾಸ್ಟ್ರಿಕ್ ಸಹ ಕಮ್ಮಿ ಆಗ್ತದೆ. ಆದರೆ ಇನ್ನೊಂದು ಗುಣ ಅದರ ಚೂರಿ ಮುಳ್ಳಿಂದು, ಅದರ ಎಲೆ ಅದು ಅಂತ ಹೇಳಿದರೆ ಅದರ ರಸ ಮತ್ತು ಜೀರಿಗೆ. ಇದು 1 ಗ್ರಾಮು 9 ಗ್ರಾಮು ಚೂರಿ ಮುಳ್ಳಿನ ರಸ, 9 ಗ್ರಾಮ್ ಚೂರಿ ಮುಳ್ಳಿನ ಎಲೆ, ಇದನ್ನು ಚಂದ ಮಾಡಿ ಗ್ರೈಂಡ್ ಮಾಡಿ ಸ್ವಲ್ಪ ಬೆಣ್ಣೆ ಹಾಕಿ ಅದನ್ನು ದಿನನಿತ್ಯ ಸೇವನೆ, ಒಂದು 30 ದಿನ ಸೇವನೆ ಮಾಡಬೇಕು. ಅದರಿಂದ ಗುಣ ಆಗ್ತದೆ. ಇನ್ನೊಂದು ಬಹಳ ಉತ್ತಮ ನಾವು ಡೈಲಿ ಯೂಸ್ ಮಾಡುವ ಒಂದು ದ್ರವ್ಯ ಅಂತ ಹೇಳಿದರೆ ಸುವರ್ಣಗೆಡ್ಡೆ. ಸುವರ್ಣಗೆಡ್ಡೆ ಇದಕ್ಕೆ ಹೇಳಿದಂಥ ಔಷಧಿ. ಸುವರ್ಣಗೆಡ್ಡೆಯನ್ನು ಒಂದು 10 ಗ್ರಾಮ್ ಸುವರ್ಣಗೆಡ್ಡೆಯನ್ನು ಮಜ್ಜಿಗೆಯೊಟ್ಟಿಗೆ ಗ್ರೈಂಡ್ ಮಾಡಿ ಪ್ರತಿನಿತ್ಯ ಕುಡಿಯುವುದು. ಇದು ಹಾಗೆ ಒಂದು 24 ದಿನ ಅಥವಾ ಒಂದು 36 ದಿನ ಕುಡಿಬೋದು. ಅದೇ ಸುವರ್ಣಗೆಡ್ಡೆಯನ್ನು ನಾವು ಒಂದು 10 ಗ್ರಾಮ್ ಸುವರ್ಣಗೆಡ್ಡೆಯನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಕೆಂಡದೊಳಗೆ ಹಾಕಬೇಕು. ಕೆಂಡ ಅದು ಬೇಯ್ತಲ್ಲ, ಸ್ವಲ್ಪ ಬೆಂದ ನಂತರ ಅದನ್ನು ಜಜ್ಜಿ ಅದರ ರಸ ತೆಗಿಬೇಕು. ಅದರ ರಸಕ್ಕೆ 1 ಚಮಚ ಎಳ್ಳೆಣ್ಣೆ ಮಿಕ್ಸ್ ಮಾಡಬೇಕು. ಹೌದು, ರಸ. ನೀವು ಈಗ ಒಂದು 10 ಗ್ರಾಮ್ ಸ್ವಲ್ಪ ಜಾಸ್ತಿ, ಒಂದು 20 ಗ್ರಾಮ್ಸಷ್ಟು ಸುವರ್ಣಗೆಡ್ಡೆ ಅದನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಗೆಂಡ ಒಳಗೆ ಇಡುವುದು. ಅದು ಒಳ್ಳೆ ಬೆಂದಂತ ತೆಗೆಯುವುದು, ಜಜ್ಜಿ ರಸ ತೆಗೆಯುವುದು. 1 ಚಮಚ ಒಂದು 10 ml ಅಷ್ಟು ಇದ್ದರೆ 10 ml ಎಳ್ಳೆಣ್ಣೆ ಹಾಕೋದು, ಸ್ವಲ್ಪ ಉಪ್ಪು ಸೇರಿಸುವುದು. ಅದಕ್ಕೆ ಉಪ್ಪು ಸೇರಿಸಿ ಅದನ್ನು ಡೈಲಿ ಕುಡಿಬೇಕು. ಇದು ಸಹ ಹಾಗೆ ಒಂದು 30 ರಿಂದ 36 ದಿನ ನಿರಂತರವಾಗಿ ಮಾಡ್ಬೋದು. ಮತ್ತೊಂದು ಎಲ್ಲಿ ಸಿಗುವಂಥದ್ದು ಅಣಿಲೆ ಚೂರ್ಣ ಅಂತ ಹೇಳ್ತಾರೆ, ಅದಕ್ಕೆ ಸಂಸ್ಕೃತದಲ್ಲಿ ಹರಿತಕ್ಕೆ ಹೇಳ್ತಾರೆ. ಅಣಿಲೆ ಚೂರ್ಣ, ಅದನ್ನು ಬೆಲ್ಲದೊಟ್ಟಿಗೆ ಮಿಕ್ಸ್ ಮಾಡಿ ಒಂದು 5 ಗ್ರಾಮ್ಸ್ ಅಣಿಲೆ ಚೂರ್ಣಕ್ಕೆ 5 ಗ್ರಾಮ್ಸ್ ಬೆಲ್ಲ ಮಿಕ್ಸ್ ಮಾಡಿ ಪ್ರತಿನಿತ್ಯ ಸೇವಿಸಿದ್ರು ಸಹ ಈ ಮೂಲವ್ಯಾಧಿ ಅಂಕುರಗೊಳಿಸಿ ಸಹ ಸಣ್ಣದಾಗಿ ಬೀಳ್ತದೆ ಅದು. ಆಮೇಲೆ ನಿಮಗೆ ನಮ್ಮ ಮಾರ್ಕೆಟಲ್ಲಿ ಸುಲಭವಾಗಿ ಅವೈಲೇಬಲ್ ಅಂತ ಹೇಳಿದರೆ ಅಭಯಾರಿಷ್ಟ ಅಂತ ಸಿಗ್ತದೆ. ಅಭಯಾರಿಷ್ಟ ಒಂದು 3 ಚಮಚ ದಿನಕ್ಕೆ 2 ಸಲ. ಆಮೇಲೆ ಈಗ ನಾನು ಹೇಳಿದ ಅಣಿಲೆಯದ್ದೇ ಮಾತ್ರೆ ಸಿಗ್ತದೆ, ಹರಿತಕ್ಕೆ ಮಾತ್ರೆಯಿಂದ ಸಿಗ್ತದೆ. ಹರಿತಕ್ಕೆ ಅದರ ಹೆಸರೇ ಹಾಗೆ ಇರ್ತದೆ, ಹರಿತಕ್ಕೆ ಟ್ಯಾಬ್ಲೆಟ್ ಅಂತ ಬರ್ತದೆ. ಹರಿತಕ್ಕೆ ಟ್ಯಾಬ್ಲೆಟನ್ನು ಬೆಳಿಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2 ಹಾಗೆ ತೆಗೆದರೂ ಸಹ ಸಾಮಾನ್ಯ ಮೂಲವ್ಯಾಧಿಗಳು ಅದರಲ್ಲಿ ಕಮ್ಮಿ ಆಗ್ತದೆ. ಇನ್ನೊಂದು ಔಷಧಿ ಇದೆ, ಅಭಯ ಚಿರುಬಿಲ್ವಾದಿ ಅಂತೇಳಿ, ಅದೊಂದು ಕಷಾಯ ಫಾರ್ಮಲ್ಲಿ ಬರ್ತದೆ. ಅದು ಹಾಗೆ 15 ml ಬೆಳಿಗ್ಗೆ, 15 ml ರಾತ್ರಿ, ಅಷ್ಟೇ ನೀರು ಹಾಕ್ಕೊಂಡು ಕುಡಿಬೇಕು. ಅಭಯಾರಿಸಿ ಕುಡಿದಾದರೂ ಅಷ್ಟೇ 15 ml ಅಭಯಾರಿಷ್ಟಕ್ಕೆ 15 ml ನೀರು ಸೇರಿಸಿಕೊಂಡು ದಿನಕ್ಕೆ 2 ಸಲ ಕುಡಿದ್ರೆ ಕಮ್ಮಿ ಆಗ್ತದೆ. ಮತ್ತೊಂದು ಇದೆ ಗಾಮಟೆ ಕೆತ್ತನೆ, ಗಾಮಟೆ ಅದು ಸಹ ಪೇಟೆಯವರಿಗೆ ಸಾಮಾನ್ಯ ಗೊತ್ತಿರೋದಿಲ್ಲ ಅಂತ. ಹೆಚ್ಚಿನವರಿಗೆ ಗಾಮಟೆ ಒಂದು ಮರದ ಅದರ ತೊಗಟೆ ತಂದು ಒಂದು 5 ಗ್ರಾಮ್ನಷ್ಟು ಅದನ್ನು ಚಂದ ಮಾಡಿ ಅರಿಬೇಕು. ಅದಕ್ಕೆ ಸ್ವಲ್ಪ ಬೆಣ್ಣೆ ಮಿಕ್ಸ್ ಮಾಡಿ ಕುಡಿಬೇಕು ಯಾವಾಗಲೂ. ಅದರ ಮೂಲಕ ಸಹ ಸಾಮಾನ್ಯ ಫೈಲ್ಸ್ಗಳು ಸಣ್ಣದಾಗ್ತದೆ, ಕಮ್ಮಿ ಆಗ್ತದೆ. ಅದರೊಟ್ಟಿಗೆ ಈ ಕೇವಲ ಔಷಧಿಗಳು ಮಾತ್ರ ಅಲ್ಲ, ಪಥ್ಯವನ್ನು ಖಂಡಿತ ಅನುಸರಿಸಲೇಬೇಕು ಆಹಾರದಲ್ಲಿ. ಅಂದರೆ ನಾನ್ ವೆಜ್ ನಾವು ಯಾವಾಗಲೂ ನಮ್ಮ ಪೇಷಂಟಿಗೆ ಹೇಳು ಅಂತ ಹೇಳಿದ್ರೆ ನಾನ್ ವೆಜ್ ಸ್ಟ್ರಿಕ್ಟ್ ಅವಾಯ್ಡ್ ಮಾಡಲೇಬೇಕು ಅಂತೇಳಿ. ಆಮೇಲೆ ಟೈಮಿಗೆ ಫುಡ್ ತಗೊಳ್ಬೇಕು. ಯಾವಾಗ ಅದು ಒಂದು ಕಾರಣ, ಈ ಯಾವಾಗ ಫುಡ್ ತಗೊಳ್ಳುವಂಥದ್ದು. ಈ ಗ್ಯಾಸ್ಟ್ರಿಕ್ ಹೇಳ್ತಾರೆ, ಈಗ ಯಾವಾಗ ಗ್ಯಾಸ್ಟ್ರಿಕ್ ಬರ್ತದ ಅದು ಬರುವುದು ಯಾವಾಗಂದರೆ ಈ ಯಾವಾಗ ಫುಡ್ ತಗೊಳ್ಳೋ ಕಾರಣ. ಈ ಗ್ಯಾಸ್ಟ್ರಿಕನ್ನು ಕರೆಕ್ಟ್ ಮೇಂಟೈನ್ ಮಾಡಿದರೆ ಅದರ ಎರಡನೇ ಪ್ರಾಬ್ಲಮ್ ಪೈಲ್ಸ್ ಆಗೋದು. ಗ್ಯಾಸ್ಟ್ರಿಕನ್ನು ನಾವು ನೆಗ್ಲೆಕ್ಟ್ ಮಾಡಿದ ನಂತರ ಪೈಲ್ಸ್, ಅದರೊಳಗೆ ಆ್ಯಸಿಡಿಟಿ, ಅದು ಅಲ್ಸರ್ ಆಗುವುದು ಎಲ್ಲ ಒಂದೊಂದು ಅದರ ಉಪತೊಂದರೆಗಳು ಬರುವುದು. ಆದ ಕಾರಣ ಪ್ರಾರಂಭ ಹಂತದಲ್ಲಿ ಹೊಟ್ಟೆಯಲ್ಲಿ ಏನು ತೊಂದರೆ ಆಗಿದೋ ಅದಕ್ಕೆ ಪ್ರಥಮವಾಗಿ ಟ್ರೀಟ್ಮೆಂಟ್ ತಗೊಂಡು ಉಳಿ ತೊಂದರೆಗಳೆಲ್ಲ ಕಮ್ಮಿ ಆಗುತ್ತೆ. ಓಕೆ, ಧನ್ಯವಾದಗಳು ಡಾಕ್ಟರ್. ಹಲವಾರು ಮನೆಮದ್ದುಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದರೆ ನಮ್ಮ ವೀಕ್ಷಕರು ಖಂಡಿತ ಇದರ ಒಳ್ಳೆಯ ಉಪಯೋಗವನ್ನು ಅವರು ಪಡ್ಕೊಳ್ಳಿಕ್ಕಿದ್ದಾರೆ. ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ. ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ.
ವಿರಾಮದ ನಂತರ STB ಪ್ರಾಯೋಜಕತ್ವದ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ನೀವು ಫಿಶರ್ ಬಗ್ಗೆ ಹೇಳಿದ್ರಿ. ಇದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಲಭ್ಯ ಇದೆ ಅಥವಾ ಔಷಧಿ ಲಭ್ಯ ಇದೆ? ಫಿಶರ್ ಹೆಚ್ಚಾಗಿ ಅದೇ ನಾನು ಹೇಳಿದಾಗೆ ಕ್ಲೀನ್ ಬ್ಲಡ್ ಹೋಗುವಂಥದ್ದು ಮೋಷನ್ ಮಾಡಿದ ನಂತರ ಅಥವಾ ಮೊದಲು, ನಂತರ ಉರಿ, ಸಿಕ್ಕಾಪಟ್ಟೆ ಉರಿ. ಸಾಮಾನ್ಯವಾಗಿ ಈ ಫಿಶರಿಗೆ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಔಷಧ ಅಂದರೆ ಉಶಿರಾಸ ಒಂದು ಸಿಗ್ತದೆ. ಒಂದು ಉಶಿರಾಸವ ಒಂದು 3 ಚಮಚ ಬೆಳಿಗ್ಗೆ 3 ಚಮಚ ರಾತ್ರಿ ಅಷ್ಟೇ ನೀರು ಹಾಕ್ಕೊಂಡು ದಿನಕ್ಕೆ 2 ಸಲ ತಗೊಳ್ಬೋದು. ಆಮೇಲೆ ಅಲ್ಲಿ ಮುಖ್ಯ ಇರುವುದು ಮೋಷನ್ ಗಟ್ಟಿ ಆಗಬಾರ್ದು, ಅದರೊಟ್ಟಿಗೆ ಅಲ್ಲಿ ಹೀಲಿಂಗ್ ಆಗಬೇಕು. ಅಲ್ಲಿ ಅದು ಫಿಶರ್ ಅಂದರೆ ಒಡೆಯುವುದಲ್ಲ, ಅದಕ್ಕೆ ಬೇಕಾಗಿ ಒಂದು ಗಂಧಕ ರಸಾಯನ ಅಂತ ಮಾತ್ರ ಇದೆ. ಗಂಧಕ ರಸಾಯನ ಮಾತ್ರ ಅಂತ ಗಂಧಕ ರಸಾಯನ ಅದು ಸಿಗ್ತದೆ. ಅದರೊಟ್ಟಿಗೆ ತ್ರಿಫಲ ಗುಗ್ಗುಲು ಅಂತ ಸಿಗ್ತದೆ. ಈ ಗಂಧಕ ರಸಾಯನ ತ್ರಿಫಲ ಗುಗ್ಗುಲು ಮತ್ತು ಈ ಉಶಿರಾಸವ ಇದೆಲ್ಲವನ್ನು ನಿರಂತರವಾಗಿ ಸ್ವಲ್ಪ ಸಮಯ 42 ದಿನ ಅಥವಾ 2 ತಿಂಗಳು ತಗೊಳ್ತಾ ಇದ್ದರೆ ಹೀಲ್ ಆಗ್ತದೆ. ಅದರ ಒಟ್ಟಿಗೆ ಫುಡ್ಡಲ್ಲಿಯೂ ಅಷ್ಟೇ ಕಾನ್ಸ್ಟಿಪೇಷನ್ ಆಗದಾಗೆ ನೋಡಿಕೊಳ್ಬೇಕು. ಆಮೇಲೆ ಸಿಟ್ಸ್ ಬಾತ್ ಅಂತ ಹೇಳ್ತಾರೆ. ಸಾಮಾನ್ಯ ಬಿಸಿ ನೀರಲ್ಲಿ ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಬೇಕು ಬಿಸಿ ನೀರಲ್ಲಿ. ಹೌದೌದು, ಆದ ಕಾರಣ ಅವನಿಗೆ ಉರಿ ಬರುವುದೆಲ್ಲ ಕಮ್ಮಿ ಆಗ್ತದೆ. ಫಿಶರಿನ್ ಏನೋ ಆ ತೊಂದರೆಗೆ ಎಳ್ಳು 10 ಗ್ರಾಮು, ಅದರೊಟ್ಟಿಗೆ 10 ಗ್ರಾಮು ಬೆಣ್ಣೆ, ಅದನ್ನು ಒಳ್ಳೆ ಗ್ರೈಂಡ್ ಮಾಡಿ, ಎಳ್ಳನ್ನು ಸಣ್ಣ ನ್ಯಾಯವಾಗಿ ಅರಿಬೇಕು, ಅದರೊಟ್ಟಿಗೆ ಬೆಣ್ಣೆ ಸೇರಿಸಿಕೊಂಡು ಪ್ರತಿದಿನ ಒಂದು 30 ದಿನ ಸೇವನೆ ಮಾಡಬೇಕು. ಮತ್ತೊಂದು ಅದರಲ್ಲಿ ನಾನು ಹೇಳಿದಾಗೆ ಬ್ಲೀಡಿಂಗ್ ಮುಖ್ಯ ಆಗಿರುತ್ತಲ್ಲ, ಬ್ಲೀಡಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ಆಯುರ್ವೇದ ಒಂದು ಒಳ್ಳೆ ಔಷಧಿ ಇದೆ, ನಾಗಕೇಸರ ಅಂತೇಳಿ. ಅದು ಇಲ್ಲಿ ನಾವು ಬೆಳೆಯೋದಿಲ್ಲ, ಅದು ನಾರ್ತ್ ಇಂಡಿಯಲ್ಲಿ ಬೆಳೆಯುವಂಥ ಒಂದು ದ್ರವ್ಯ. ಅದರ ಹೂವಿನ ಒಂದು ಕೇಸರ, ಅದು ಆಯುರ್ವೇದ ಅಂಗಡಿಗಳು ಸಿಗ್ತದೆ. ಈ ನಾಗಕೇಸರ ಒಂದು 5 ಗ್ರಾಮ್ನಷ್ಟು, ಅದಕ್ಕೊಂದು 5 ಗ್ರಾಮ್ ಬೆಣ್ಣೆ ಸೇರಿಸಿ ಸ್ವಲ್ಪ ಕಲ್ಲು ಸಕ್ಕರೆ ಸೇರಿಸಿ ಪ್ರತಿದಿನ ತಗೊಳ್ಬೇಕು. ಅದರಿಂದ ಉರಿ ಸಹ ಕಮ್ಮಿ ಆಗ್ತದೆ, ಬ್ಲೀಡಿಂಗ್ ಸಹ ನಿಲ್ತದೆ. ಇದನ್ನು ನಿರಂತರವಾಗಿ ಮಾಡ್ಬೋದು. ಓಕೆ, ಈಗ ಫಿಸ್ಟುಲದ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ ಡಾಕ್ಟರ್, ಇದಕ್ಕೆ ಆಯುರ್ವೇದದಲ್ಲಿ ಏನು ಔಷಧಿ ಲಭ್ಯ ಇದೆ? ಆಯುರ್ವೇದದಲ್ಲಿ ಫಿಸ್ಟುಲಕ್ಕೆ ಮೆಡಿಸಿನ್ ಅಂತ ಹೇಳಿ ಬಹಳ ಕಷ್ಟ, ಅಷ್ಟು ಸುಲಭವಾಗಿ ಗುಣ ಆಗೋದಿಲ್ಲ. ಆದರೆ ನಾನು ಹೇಳಿದಾಗ ಅದು ಒಂದು ಸಣ್ಣ ಟ್ರ್ಯಾಕ್, ಅದರಲ್ಲಿ ದೊಡ್ಡ ಟ್ರ್ಯಾಕ್, ಅಂದರೆ ಆ ಗುದದ್ವಾರದ ಅಥವಾ ದೂರದ ಹತ್ತಿರ ದ್ವಾರದಿಂದ ಬರುವಂಥ ಜಾಗ ಇರುತ್ತೆ, ತುಂಬ ದೀರ್ಘ ಇದ್ದರೆ ಅದಕ್ಕೆ ಅಷ್ಟು ಔಷಧಿ ಒಳ್ಳೆಯದಾಗೋದಿಲ್ಲ. ಆಯುರ್ವೇದದಲ್ಲಿ ಹೇಳುವಂಥ ಕ್ಷಾರ ಥೆರಪಿ ಅಂತ ಇದೆ, ಕ್ಷಾರಕರ್ಮದಲ್ಲಿ ಅದನ್ನು ಗುಣ ಮಾಡಲಿಕ್ಕೆ ಆಗ್ತದೆ. ಸಾಮಾನ್ಯ ಸಣ್ಣ ಟ್ರ್ಯಾಕ್ ಆದರೆ ಅಂದರೆ ಅಲ್ಲಿ ನಮಗೆ ಬೇಕಾದ್ದು ಆ ಟ್ರ್ಯಾಕ್ ಒಣಗಿಸುವಂಥದ್ದು. ನೋಡಿ, ಆ ಒಳಗಿಂದ ಫುಡ್ ನಮ್ಮ ಮಲ ಏನಾದರೂ ಬೇರೆ ದ್ವಾರಲ್ಲಿ ಬರ್ತಾ ಇರ್ತಲ್ಲ, ಆ ದ್ವಾರನ್ನು ಒಣಗಿಸಬೇಕಂತ ಔಷಧಿ ಬೇಕಾದ್ದು. ಸೊ ಅದಕ್ಕೆ ಸಾಮಾನ್ಯವಾಗಿ ನನಗೆ ಹೇಳಿದ ಒಂದು ಗಂಧ ರಸಾಯನ ಮತ್ತು ತ್ರಿಫಲ ಗುಗ್ಗುಲನ್ನು ತೆಗೆದುಕೊಳ್ಬೋದು. ಕಾಂಕಾಯನ ವಟಿ ಅಂತ ಇದೆ, ಅದನ್ನು ತಗೊಳ್ಬೋದು. ಮತ್ತೊಂದು ಔಷಧಿ, ಒಂದು ತುಪ್ಪದ ಪ್ರಿಪ್ರೇಷನ್ ಇದೆ, ಗುಗ್ಗುಲು ತಿಕ್ತಗ ಘೃತ ಅಂತೇಳಿ, ಗುಗ್ಗುಲು ತಿಕ್ತಗ ಘೃತ. ಸೊ ಅದು ಮಾರ್ಕೆಟಲ್ಲಿ ಅವೈಲೇಬಲ್. ಅದು 1 ಚಮಚ ಬೆಳಿಗ್ಗೆ 1 ಚಮಚ ರಾತ್ರಿ. ಇದನ್ನು ಸಾಮಾನ್ಯ ಈ ತೊಂದರೆ ಬೇಗ ಗುಣ ಆಗುವುದಿಲ್ಲ, ಒಂದು 3 ತಿಂಗಳಷ್ಟು ನಿರಂತರವಾಗಿ ಆ ರೋಗಿಯನ್ನು ತಗೊಳ್ತಾ ಬೇಕು. ಇದರಲ್ಲಿ ಕಮ್ಮಿ ಆಗದಿದ್ದರೆ ಅವರು ಆಯುರ್ವೇದ ಹೇಳುವಂಥ ಹೌದು, ಈಗ ಶಸ್ತ್ರಚಿಕಿತ್ಸೆ ಇದೆ. ನಮ್ಮ ಆಯುರ್ವೇದ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಭಾಳ ನೋವು ಇಲ್ಲದೆ ಭಾಳ ಕಮ್ಮಿ ಅವಧಿಯಲ್ಲಿ. ಆಮೇಲೆ ಈ ಉದದ್ವಾರದ ಶಸ್ತ್ರಚಿಕಿತ್ಸೆಗಳಲ್ಲಿ ಕೆಲವೊಮ್ಮೆ ಅಪಾಯಗಳೆಲ್ಲ ಜಾಸ್ತಿ ಇರ್ತದೆ, ತೊಂದರೆಗಳು ಬರೋದು. ಅಂದರೆ ಆಗಲೇ ಬರಲೇಬೇಕು ಅಂತಲ್ಲ, ಕೆಲವು ತೊಂದರೆಗಳು ಜಾಸ್ತಿ ಇರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಿ ಈ ನಮ್ಮ ಕ್ಷಾರಕರ್ಮದಲ್ಲಿ ಮಾಡುವಂಥ ಕ್ರಿಯೆಗಳಿಂದಾಗಿ ಆ ತೊಂದರೆಗಳು ಯಾವುದು ಬರುವುದಿಲ್ಲ. ಭಾಳ ಸುಲಭವಾಗಿ ರೋಗಿಗೆ ಅದರಿಂದ ಮುಕ್ತಿ ಹೊಂದಲಿಕ್ಕೆ ಆಗ್ತದೆ. ಡಾಕ್ಟರ್, ನೀವು ರೆಕ್ಟಲ್ ಪ್ರೊಲ್ಯಾಪ್ಸ್ ಬಗ್ಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಮೆನ್ಷನ್ ಮಾಡಿದ್ರಿ. ಅಂದರೆ ವಾಟ್ ಎಕ್ಸಾಕ್ಟ್ಲಿ ಇಸ್ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಹೇಳಿ? ಸಾಮಾನ್ಯವಾಗಿ ಗುದದ್ವಾರದ ಇಡೀ ಇಂಟರ್ಸೈನ್ನ ಲಾಸ್ಟ್ ಪೋರ್ಷನ್ ರೆಕ್ಟಮ್ ಅಂತ ಹೇಳೋದು. ಅಲ್ಲಿ ಅದು ಒಂದು 4 ಇಂಚಿಯ ಉಳಿದ ಜಾಗಕ್ಕೆ ರೆಕ್ಟಮ್ ಅಂತ ಹೇಳೋದು. ಆ ಇಡೀ ಜಾಗವೇ ಹೊರಗೆ ಬರ್ತದೆ, ಮೋಷನ್ ಮಾಡುವಾಗ ಹೊರಗೆ ಇರ್ತದೆ. ಹೌದು, ಅದಕ್ಕೆ ಗುದ ಭ್ರಂಶ ಅಂತ ಹೇಳೋದು. ಅಂದರೆ ನಮ್ಮಲ್ಲಿ ತುಳುವ ಲ್ಯಾಂಗ್ವೇಜಲ್ಲಿ ಕಂಡೆ ಪಿದೆ ಬರ್ಪುನ್ ಅಂತ ಹೇಳ್ತೇವೆ. ಹೌದು, ಸೊ ಅದು ಭಾಳ ಅಂದರೆ ಹೊರಗೆ ಇರ್ತದೆ. ಅದು ಒಳಗೆ ಕೆಲವೊಮ್ಮೆ ಪುಷ್ ಮಾಡಿ ಒಳಗೆ ಮಾಡ್ತಾರೆ, ಕೆಲವೊಮ್ಮೆ ಹೊರಗೆ ಇರ್ತದೆ. ಸೊ ಅಂಥ ಪರಿಸ್ಥಿತಿಯೆಲ್ಲ ಆಯುರ್ವೇದದಲ್ಲಿ ಕೆಲವು ಚಿಕಿತ್ಸೆಗಳನ್ನ ಹೇಳಿದ್ದಾರೆ. ಈ ಹಲಸಿನ ಎಲೆ ಇದೆ, ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು, ಅದನ್ನು ಎಲೆ ಸಮೇತ ಬಿಸಿ ಮಾಡಬೇಕು. ಆ ಎಲೆಯನ್ನು ಗುದದ್ವಾರಲ್ಲಿ ಹತ್ತಿರ ಬಿಸಿ ಇರುವ ಸ್ವಲ್ಪ ಇಟ್ಟುಕೊಳ್ಳೋದು. ಸೊ ತನ್ನಷ್ಟಕ್ಕೆ ಅದು ಕೆಲವೊಮ್ಮೆ ಒಳಗೆ ಹೋಗ್ತದೆ. ಇನ್ನೊಂದು ಚಿಕಿತ್ಸೆ ಇದೆ, ತುಂಬೆ ಎಲೆ ಇದೆ, ತುಂಬೆ, ಅದನ್ನು ಉಪ್ಪು, ಸೈಂಧವ ಲವಣ ಅಂತ ನಮ್ಮ ಮಾಮೂಲು ಮನೆಯ ಉಪ್ಪಲ್ಲ, ಇಂದುಪ್ಪು ಒಂದು ಅದು ಔಷಧಿಗೆ ಉಪಯೋಗ ಮಾಡೋದು ಉಪ್ಪು. ಹೌದು, ಅದನ್ನು ಚೆಂದ ಮಾಡಿ ಗ್ರೈಂಡ್ ಮಾಡಿ ಕಾಸರಕದ ಎಲೆಯ ಮೇಲೆ ಹಾಕಿ ಪುನಃ ಅದನ್ನು ಗುದದ್ವಾರ ಹತ್ರ ಇಡಬೇಕು.
ಆಗ ಅದು ಆ ಒಂದು ಔಷಧಿಗೆ ಹೊರಗೆ ಬರುವಾಗ ಅದು ಸ್ವೆಲ್ಲಿಂಗ್ ಆಗಿರುತ್ತಲ್ಲ, ಅದನ್ನು ಸಣ್ಣದು ಮಾಡುವಂಥ ಒಂದು ನೇಚರ್ ಆ ಔಷಧಿಗೆ ಇದೆ. ಸೊ ಅದನ್ನು ತುಂಬ ಹೊತ್ತು ಒಂದು 5 ನಿಮಿಷ ಸುಮ್ಮನೆ ಇಡುವಾಗ ಅದು ಆ ಸ್ವೆಲ್ಲಿಂಗ್ ಕಮ್ಮಿ ಆಗ್ತದೆ, ಅದು ಒಳಗೆ ತನ್ನಷ್ಟಿಗೆ ಒಳಗೆ ಹೋಗ್ತದೆ. ಇನ್ನೊಂದು ಹೊಟ್ಟೆಗೆ ಕೊಡುವಂಥ ಔಷಧಿ ಇದೆ, ಅದು ಅದಕ್ಕೆ ಒಂದು 5 ಬಗೆ ಇದೆ. ಒಂದು ಭಾಗ ಜೀರಿಗೆ, ಅದಕ್ಕೆ 2 ಭಾಗ ಓಮ, ಆಮೇಲೆ 1 ಪಾಲು ಸೈಂಧವ ಲವಣ, ನಾನು ಹೇಳಿದ ಉಪ್ಪು, ಮತ್ತು 1 ಪಾರ್ಟ್ ಶುಂಠಿ, ಇನ್ನೊಂದು ಪಾರ್ಟ್ ಹಿಪ್ಲಿ, ಇಂದುಪ್ಪು, ಜೀರಿಗೆ, ಓಮ, ಶುಂಠಿ, ಹಿಪ್ಲಿ, ಈ 5 ಬಗೆ. ಇಷ್ಟೇ ಸಮ ಪ್ರಮಾಣ ಅಣಿಲೆ ಚೂರ್ಣ, ಅಣಿಲೆ ಅದು ಸಹ ಸಿಗ್ತದೆ. ಇವನ್ನು ಮಿಕ್ಸ್ ಮಾಡಿ ಅದಕ್ಕೆ ಅಷ್ಟೇ ಬೆಣ್ಣೆ ಮಿಕ್ಸ್ ಮಾಡಬೇಕು. ಬೆಣ್ಣೆ ಮಿಕ್ಸ್ ಮಾಡಿ ಬೆಳಗ್ಗೆ ಮತ್ತು ರಾತ್ರಿ ತಗೊಳ್ಬೇಕು. ಇದರ ಮೂಲಕವೂ ಸಹ ಈ ಗುದಭ್ರಂಶ ಕಮ್ಮಿ ಆಗ್ತದೆ. ಆಮೇಲೆ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಔಷಧಿ ಅಂದರೆ ಚಾಂಗೇರಿ ಘೃತ ಅಂತ ಸಿಗ್ತದೆ. ಚಾಂಗೇರಿ ಘೃತ, ಹೌದು, ಅದು ಅದಕ್ಕಾಗಿ ಅದು ಗುದಭ್ರಂಶಕ್ಕೆ ಒಂದು ವಿಶೇಷ ಮಾಡಿದಂಥ ಒಂದು ದ್ರವ್ಯ. ಆ ತೊಂದರೆ ಇದ್ದವರು 1 ಚಮಚ ಬೆಳಿಗ್ಗೆ, 1 ಚಮಚ ರಾತ್ರಿಯಷ್ಟು ಈ ತುಪ್ಪವನ್ನು ತಗೊಳ್ಳೋ ಮೂಲಕ ಸಹ ಕಮ್ಮಿ ಆಗ್ತದೆ. ಓಕೆ. ಸೊ ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರು ಮೂಲವ್ಯಾಧಿ ಅಂದರೆ ಏನು ಹಾಗೂ ಮೂಲವ್ಯಾಧಿಯಲ್ಲಿ ಬರುವಂಥ ಬೇರೆ ಬೇರೆ ರೀತಿ, 1st ಗ್ರೇಡ್, 2nd ಗ್ರೇಡ್, 3rd ಗ್ರೇಡ್, 4th ಗ್ರೇಡ್, ಹೀಗೆ ಹಲವಾರು ಗ್ರೇಡ್ಗಳ ಬಗ್ಗೆ ನೀವು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಫಿಶರೆ, ಫಿಸ್ಟುಲಾ ಮತ್ತು ಇನ್ನೊಂದು ಗುದಭ್ರಂಶ ಅಂತ ಹೇಳೋದ್ರ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಯಲ್ಲಿ ಹಲವಾರು ಮನೆಮದ್ದುಗಳು ಏನೆಲ್ಲ ಇದೆ, ತುಂಬ ಸುಲಭವಾಗಿ ಸಿಕ್ಕುವಂಥದ್ದು, ಕೆಲವಂತೂ ನಾವು ಮನೆಯಲ್ಲಿ ದಿನನಿತ್ಯ ಬಳಸುವಂತಹ ಇಂಗ್ರೀಡಿಯೆಂಟ್ಸ್, ಸೊ ಅವುಗಳನ್ನೇ ಬಳಸಿಕೊಂಡು ನಾವು ಅದಕ್ಕೆ ಬೇಕಾದಂತಹ ಔಷಧಿಯನ್ನು ಪ್ರಿಪೇರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಮೂಲವ್ಯಾಧಿಗೆ ಯಾವೆಲ್ಲ ಕಾರಣಗಳಿವೆ, ಏನೆಲ್ಲ ಲಕ್ಷಣಗಳಿವೆ, ಯಾವೆಲ್ಲ ಔಷಧಿಗಳು ಲಭ್ಯ ಇದೆ ನಮ್ಮ ಮಾರುಕಟ್ಟೆಯಲ್ಲಿ, ಆಯುರ್ವೇದ ಔಷಧಿಗಳು, ಅದರ ಜೊತೆಯಲ್ಲಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿಕೊಂಡು ಯಾವ ರೀತಿ ಮನೆಮದ್ದುವನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರು ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡಿರ್ತಾರೆ. ನೀವು ಈ ಮೂಲವ್ಯಾಧಿಗೆ ಸಂಬಂಧಿತ ಅಥವಾ ಅದಕ್ಕೆ ಬೇಕಾದಂತಹ ಚಿಕಿತ್ಸೆ ಸಂಬಂಧಿತ ಯಾವುದೇ ಪ್ರಶ್ನೆಗಳಿದ್ದಲ್ಲಿ, ಯಾವುದೇ ಮಾಹಿತಿ ಬೇಕಾದಲ್ಲಿ ನೇರವಾಗಿ ಫೋನಿನ ಮುಖಾಂತರ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವ್ರ ಜೊತೆ ಮಾತಾಡ್ಬೋದು. ಅವರ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 9632929349. ಇನ್ನೊಂದು ಸಲ ಹೇಳ್ತೀನಿ, 9632929349. ಈ ನಂಬರ್ಗೆ ನೀವು ಕರೆ ಮಾಡ್ಬೋದು ಹಾಗೂ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರ ಜೊತೆ ಮಾತಾಡಿಕೊಂಡು ತಮ್ಮ ಸಂಶಯ ಅಥವಾ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿಗೆ ನಮ್ಮ ಇಂದಿನ ಈ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.